ರಾಜ್ಯದಲ್ಲಿ ಗೋಹತ್ಯೆ ನಿಷೇಧಕ್ಕೆ ವಿಧಾನಮಂಡಲ ಅಧಿವೇಶನದಲ್ಲಿ ಅಂಗೀಕಾರ ದೊರೆತ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಬಿಜೆಪಿ ವತಿಯಿಂದ ಗೋಪೂಜೆ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಗೋಪೂಜೆಯನ್ನ ನೆರವೇರಿಸಿದರು. ಬಳಿಕ ಮಾತನಾಡಿದ ನಳಿನ್ ಕುಮಾರ್ ಕಟೀಲ್ ಅವರು ಭಾರತೀಯ ಸಂಸ್ಕೃತಿಯಲ್ಲಿ ಗೋಮಾತೆಗೆ ವಿಶೇಷ ಸ್ಥಾನವಿದೆ. ವಿಧಾನಸಭೆಯಲ್ಲಿ ಗೋಹತ್ಯೆ ನಿಷೇಧದ ಮಸೂದೆ ಮಂಡನೆ ಮಾಡಿದ್ದಾರೆ. ಇದಕ್ಕಾಗಿ ಯಡಿಯೂರಪ್ಪ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ. ದೇಶದಲ್ಲಿ ಗೋ ಸಂಸ್ಕೃತಿ ಉಳಿಯೋದಕ್ಕೆ ಈ ಮಸೂದೆ ಬಂದಿದೆ. ಕಾಂಗ್ರೆಸ್ ಈ ಹಿಂದೆ ಮಸೂದೆ ತೆಗೆಯುವಾಗ ಚರ್ಚೆ ಮಾಡಿತ್ತ. ಈಗ ಚರ್ಚೆ ಬೇಕು ಅನ್ನೋದು ಕಾಂಗ್ರೆಸ್ ತುಷ್ಟೀಕರಣದ ನೀತಿ ಎಂದ ಅವರು ಸಿದ್ದರಾಮಯ್ಯ ಸೆಗಣಿ ಎತ್ತಿದ್ದೇನೆ ಅಂತ ಹೇಳ್ತಿದ್ದಾರೆ. ಸೆಗಣಿ ಎತ್ತಿದ್ದರಿಂದ ಏನೂ ಆಗುವುದಿಲ್ಲ. ಗೋವನ್ನ ಆರಾಧನೆ ಮಾಡಬೇಕು. ಸೆಗಣಿ ಎತ್ತಿ ನಾಟಕ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಕಾಂಗ್ರೆಸ್ ರೈತರ ಹೆಸರಿನಲ್ಲಿ ರಾಜಕಾರಣ ಮಾಡ್ತಿದೆ ಎಂದು ಹೇಳಿದರು. ಗೋವನ್ನ ಹತ್ಯೆ ಮಾಡತಕ್ಕಂಥದ್ದು ಸರಿಯಲ್ಲ. ಅದು ಒಂದು ಜನರ ಭಾವನೆಗಳು, ನಂಬಿಕೆಗಳು ಮತ್ತು ನಮ್ಮ ಜೀವನಾಧಾರ ಆಗಿರ್ತಕ್ಕಂಥ ತಾಯಿಯವಳು, ಕೃಷಿ ಸಂಸ್ಕೃತಿಯ ಆಧಾರ. ಇವತ್ತು ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಪಶುವೈದ್ಯಕೀಯ ಸಚಿವರಾಗಿರ್ತಕ್ಕಂಥ ಚವ್ಹಾಣ್ ಅವರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಕಾನೂನು ಮಾಡಿ ಗೋಹತ್ಯೆ ನಿಷೇಧ ಕಾನೂನನ್ನು ನಿನ್ನ ವಿಧಾನಸಭೆಯಲ್ಲಿ ಪಾಸ್ ಮಾಡುವುದರ ಮುಖಾಂತರ ಜನರ ಭಾವನೆಗಳಿಗೆ, ನಂಬಿಕೆಗಳಿಗೆ ಒಂದು ಶಕ್ತಿಯನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೊಟ್ಟಿದೆ, ಯಡಿಯೂರಪ್ಪರ ಸರ್ಕಾರ ಕೊಟ್ಟಿದೆ. ಮೊನ್ನೆ ನಮ್ಮ ರಾಜ್ಯ ಕಾರ್ಯಕಾರಿಣಿ ನಡೆದಾಗಲೂ ನಾವು ಒತ್ತಾಯ ಮಾಡಿದ್ದೆವು, ಈ ಅಧಿವೇಶನದಲ್ಲಿ ತಗೊಳ್ಬೇಕು ಅಂತ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒತ್ತಾಯದ ಮೇರೆಗೆ ಯಡಿಯೂರಪ್ಪನವರು ಇವತ್ತು ಈ ತೀರ್ಮಾನ ತಗೊಂಡಿದ್ದಾರೆ. ಭಾಳ ಅದ್ಭುತವಾಗಿರ್ತಕ್ಕಂಥ ಯಡಿಯೂರಪ್ಪರು ರೈತರ ಪರವಾಗಿರ್ತಕ್ಕಂಥವ್ರು, ಹೋರಾಟ ಮಾಡಿದವರು. ಹಾಗಾಗಿ ಇಲ್ಲಿಯ ಕೃಷಿ ಸಂಸ್ಕೃತಿ ಉಳಿಬೇಕು ಅಂತ ಹೇಳ್ತಕ್ಕಂಥ ನಂಬಿಕೆ ಇರ್ತಕ್ಕಂಥವ್ರು. ಹಾಗಾಗಿ ಇವತ್ತು ಗೋವಿನ ರಕ್ಷಣೆಗೆ ಕಟಿಬದ್ಧರಾಗಿ ಕಾರ್ಯವನ್ನು ಮಾಡಿದೆ ಭಾರತೀಯ ಜನತಾ ಪಾರ್ಟಿ. ನಾವು ಚುನಾವಣಾ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ದೆವು, ಗೋಹತ್ಯೆ ನಿಷೇಧ ಕಾನೂನು ತರ್ತೀವಿ. ಆ ಮಾತನ್ನು ಉಳಿಸುವ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಕಾಂಗ್ರೆಸ್ ಇವತ್ತು ತುಷ್ಟೀಕರಣದ ನೀತಿ ಅಡಿಯಲ್ಲಿ ಗೋಹತ್ಯೆ ನಿಷೇಧ ಕಾನೂನಿಗೆ ವಿರೋಧ ತಂದಿದೆ. ಯಾಕೆಂದರೆ ಹಿಂದೆ ಮನೆಗಳಲ್ಲಿ ಗೋಹತ್ಯೆ ಆದಾಗ ಇಲ್ಲಿ ಒಂದೇ ಒಂದು ಸಾರಿ ಹತ್ಯೆ ಮಾಡಿದವರನ್ನು ತಲವಾರು ತೋರಿಸಿದ ಬಂಧನ ಮಾಡುವಂಥ ಕೆಲಸವನ್ನು ಸಿದ್ದರಾಮಣ್ಣ ಸರ್ಕಾರ ಮಾಡಲಿಲ್ಲ. ಹಾಗಾಗಿ ಸಿದ್ದರಾಮಣ್ಣ ಇದಕ್ಕೆ ಬೆಂಬಲ ಕೊಡ್ತಾರೆ ಅಂತ ನಮಗೇನೂ ಇರಲಿಲ್ಲ. ಇವತ್ತು ಕೃಷಿ ಆಧಾರಿತವಾಗಿ ರೈತರ ಪರವಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳ್ತಾರೆ. ಗೋ ರೈತರ ಪರವಾಗಿರ್ತಕ್ಕಂಥದ್ದು. ಗೋ ಇಲ್ಲದೆ ರೈತ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಸಾವಯವ ಕೃಷಿ ಮಾಡಬೇಕು ಅಂತಾದರೆ ಗೊಬ್ಬರ ಬೇಕು ಅಂತಾದರೆ ಗೋ ಬೇಕು. ದನ ಗದ್ದೆಗಳಲ್ಲಿ ಉಳಬೇಕು ಅಂತಾದರೆ ಎತ್ತುಗಳು ಬೇಕು. 10 ಜನ ಕೃಷಿಯಲ್ಲಿ ನಷ್ಟ ಬಂದರು, ಹೈನುಗಾರಿಕೆಯಲ್ಲಿ ಲಾಭವನ್ನು ತೆಗೆದಿದ್ದಾರೆ. ಹೇಳಿದ್ರೆ ಅವನ ರೈತನ ಬದುಕಿನ ಆಧಾರ ಸ್ತಂಭ. ಅಂಥದ್ದಕ್ಕೆ ರೈತರ ಪರವಾಗಿ ಆದರೂ ಅವರು ಬೆಂಗಾವಲಾಗಿರಬೇಕು. ಸಂಸ್ಕೃತಿ ಬಿಡಿ, ಸಂಸ್ಕೃತಿ ನಂಬದವರು, ದೇವರನ್ನು ನಂಬದವರು, ವಿಚಾರವಾದಿಗಳು ಅಂತ ಹೇಳಿಕೊಂಡು ಬದುಕುವವರು. ಹಾಗಾಗಿ ಅದರ ತುಷ್ಟೀಕರಣ ಎಲ್ಲಿಯವರೆಗೆ ಇವ್ರದು? ಕೃಷಿಕನ ಬದುಕಿನ ಮಧ್ಯೆ ಚೆಲ್ಲಾಟ ಮಾಡಿಕೊಂಡು ರೈತರ ರಾಜಕಾರಣ ಮಾಡ್ತಕ್ಕಂಥದ್ದು ಕಾಣ್ತದೆ. ಹಾಗಾಗಿ ಇವತ್ತು ಈ ರಾಜ್ಯದ ಜನತೆ ಯಡಿಯೂರಪ್ಪರ ಈ ನಿರ್ಧಾರದಿಂದ ಸಂತೃಪ್ತಿಯಾಗಿದೆ. ಕೃಷಿಕನಿಗೆ ಆನಂದ ಆಗಿದೆ. ಇವತ್ತು ರೈತ ಯಡಿಯೂರಪ್ಪರ ಪರವಾಗಿದ್ದಾರೆ. ಯಾಕಂದರೆ ಹೇಳಿದ ಮಾತನ್ನು ಉಳಿಸಿದ್ದಾರೆ. ರೈತರ ಪರವಾಗಿರ್ತಕ್ಕಂಥ ಆಧಾರ ಸ್ತಂಭವಾಗಿರ್ತಕ್ಕಂಥ ಗೋವಿನ ರಕ್ಷಣೆ ಆಗಿದೆ. ಹಾಗಾಗಿ ಈ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ನಾವು ಏನು ಹೇಳಿದ್ದೇವೋ, ಏನು ನುಡಿದಿದ್ದೇವೋ ಅದನ್ನು ನಡೆಸಿದ್ದೇವೆ. ಈ ಸಂದರ್ಭ ಪಾಲಿಕೆಯ ಮೇಯರ್ ದಿವಾಕರ್ ಪಾಂಡೇಶ್ವರ್, ಪ್ರೇಮಾನಂದ ಸೇರಿದಂತೆ ಬಿಜೆಪಿಯ ಪ್ರಮುಖ ಮುಖಂಡರು ಹಾಜರಿದ್ದರು.